ಯಾನ್ ತುಳುನಾಡುದಾಯಿ ಮೂಲಿಯಿನಿ ಎನ್ನ ದೀಕ್ಷದ ಸಂಭ್ರಮಗೂ ಹಾಜರಾಯಿನ ಎನ್ನ ಊರುದ ಎನ್ನ ಮೋಕಿದ ಬಂದುಲೆ ಯಾನು ಪುಟುದಿನಿ ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನದ ಕೈತಲು ಯಾನು ಕಲ್ತಿದ್ದೀನಿ ಉಚ್ಚಿಲದ ಸರಸ್ವತಿ ಮಂದಿರ ಪ್ರೈಮರಿ ಶಾಲೆಡು ಅವು ಮಹಾಲಕ್ಷ್ಮಿ ದೇವಸ್ಥಾನದ ಎದುರುಡೇ ಉಂಡು. ಎನ್ನ ಹೈಸ್ಕೂಲು ಕಡಲಭರಿತ ಗೌರ್ಮೆಂಟ್ ಫಿಶರೀಸ್ ಹೈಸ್ಕೂಲ್ ಐಡ್ಬಕ ಯಾನ್ ಮಲ್ದಿನಿ PUC ಅದಮಾರು ಪದವಿ ಪೂರ್ವ ಕಾಲೇಜ್ ಪೂರ್ಣ ಪ್ರಜ್ಞಾ ಕಾಲೇಜ್ ಅಂಚಾದ ಎನ್ನ ಪೂರ ಬಾಲ್ಯ ಜೀವನ ಬಾಲ್ಯ ಶಿಕ್ಷಣ ಈ ತುಳುನಾಡು. ಯಾನು ತುಳುನಾಡಿದ ಅಪ್ಪೆನ ಮಗೆ. ಎಂಕುಲು ಮಾತೆಲ್ಲ ಒಂಜೇ ದೇವರ ಮಕ್ ಜೋಕುಲು ತೂಲೆ ನಂಗೆಲ್ಲ ಧರ್ಮ ಔಲಾವು ಅಂಡ್ ಈ ಭಾಷೆ ಈ ಸಂಸ್ಕೃತಿ ಈ ಎಂಕಲ್ಲ ಒಂಜಿ ರೀತಿ ಸಹಮಿಲನ ಸಹಬಾಳ್ವೆ ಐಕ್ ಧರ್ಮ ಇಚ್ಚಿ ಪ್ರೀತಿ ದಮಿತ್ ಧರ್ಮನೇ ಇಚ್ಚಿ ಇನಿ ಎಂಚಿನ ಸಂಸ್ಕಾರ ದೀಕ್ಷೆ ಉಂಡು ಅವು ದೇವರ ಪ್ರೀತಿ ಸೇವೆ ಮಲ್ಪುನ ಒಂಜಿ ದೀಕ್ಷೆ ಅವು ಪ್ರೀತಿ ಮಲ್ಪುನ ಒಂಜಿ ದೀಕ್ಷೆ ಮಾತಿರ್ಲ ದೇವರನ್ನ ಜೋಕುಲು ಪಂಡು ಲೆಪ್ಪುನ ಆ ದೀಕ್ಷೆ ಅಂಚಾದು ಪುನಕ ಶಾಂತಿ ಸೌಹಾರ್ದ ಸಹಬಾಳ್ವೆ ಒಂದು ಮಾತ ಇತ್ತಿಂಡ ವಾ ಪೊರ್ಲುದ ಜೀವನ ಎಂಗಲ್ಲ ಅತೆ ಅಂಚಾದ ರಾಜಕೀಯ ಫುಡಾರಿನಕಲೆ ಧಾರ್ಮಿಕ ಮುಖಂಡರನಕಲೆ ಅಕುಲು ಮಾತ್ರ ಕ್ರೈಸ್ತ ಧರ್ಮ ಎಂಗುಲ್ಲ ಮಾತೆರ್ಲ ಬಂಧು ಮಿತ್ರಳೆ ಎನ್ನ ಒಂಜಿ ಬಿನಂತಿ ಎರ್ನಲ ಕಣ್ಣಡು ಕಣ್ಣೀರು ಬಾರಂದಿನಲಕ ಎರ್ನಲ ಉಡಲಡು ದಾಲ ಉಪ್ಪಂದೆ ಬಂಜಿಡು ಹಸಿವು ಅಂತ ಹೇಳ್ತಾರೆ. ತುಳು ಟೆಂಚಿನ ಪನ್ಪಿರು ಬಡವು ದಾಂತಿ ಲೆಕ್ಕ ಎಂಕುಲು ಮಾತೆರ್ನಲ್ಲ ದೇವರ ಕೊಡ್ತೀನಿ ಅದೆಷ್ಟು ಆಶೀರ್ವಾದ ಉಂಟಲ್ವ ಭಗವಂತ ಆತ ಆಶೀರ್ವಾದ ಕೊಡ್ತೀರಿ ಅವೇನು ಮಾತ ಎಂಕುಲು ಪಟ್ಟದ ಬಾಳುಂಡ ಮಾತೆರ್ಲ ಆ ಮುಖಟ್ಟು ಮೋನಡು ಸಂತೋಷ ಬತ್ತಿಂಡ ಐದು ಮಲ್ಲ ಆಶೀರ್ವಾದ ಬೇತೆ ಉಂಡ ಅದೇ ದೇವರಿಗೆ ಮೆಚ್ಚುಗೆ ಹೌದಲ್ವ. ಆದ್ದರಿಂದ ನನ್ನಲ್ಲಿ ಒಂದು ಕಳಕಳಿಯ ವಿನಂತಿ, ಹಿಂದೂ ತಾಯಿಯ ಮಕ್ಕಳಾಗಿ ಕರ್ನಾಟಕ ತಾಯಿಯ ಮಕ್ಕಳಾಗಿ ಭಾರತೀಯ ತಾಯಿಯ ಮಕ್ಕಳಾಗಿ ಸಹೋದರ ಸಹೋದರತ್ವದಿಂದ ನಾವು ಬಾಳುವ. ನಮಗೆ ಜಾತಿ ಧರ್ಮ ಇರಲಿ ಆದರೆ ಮನುಷ್ಯತ್ವ ಮೇಲೆ ಬರಲಿ. ಅದರಿಂದ ನಾವು ಯೇಸು ಕ್ರಿಸ್ತರಿರಲಿ ಯಾವ ದೇವರಿರಲಿ ನಮ್ಮ ಮೂಲ ತತ್ವ ಮತ್ತು ಸತ್ವ ಸಂದೇಶ ಒಂದೇ, ಪ್ರೀತಿ ಪ್ರೇಮ ಕರುಣೆ ಸಲಹೆ, ಅದರಿಂದ ಬಾಳುವ. ಅದೇ ನನ್ನ ಧ್ಯೇಯ ವಾಕ್ಯ, ಪ್ರೀತಿ ಮತ್ತು ಕರುಣೆಯಿಂದ ನಾವು ಬಾಳುವ. ನಿಮ್ಮ ಸಹಕಾರ, ನಿಮ್ಮ ಬಂಧುತ್ವ, ನಿಮ್ಮ ಎಲ್ಲ ರೀತಿಯ ಆ ಕಾರ್ಯಕ್ರಮ ಈ ರೀತಿಯಲ್ಲಿ ಮುಂದೆ ಸಾಗಲಿ. ನಮ್ಮ ಉಡುಪಿ ಜಿಲ್ಲೆಯನ್ನು ನಾವು ಬೆಳೆಸಿ ಎಲ್ಲ ರೀತಿಯಲ್ಲಿ ಸಹಬಾಳ್ವೆಯಿಂದ ಬಾಳುವಂಥ ಜಿಲ್ಲೆಯನ್ನು ಮಾಡೋಣ ಅಂತ ತಮ್ಮೊಟ್ಟಿಗೆ ನಾನು ಒಂದಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ.